ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ಪಿಂಗಾರ ಸಾಹಿತ್ಯ ಬಳಗದ ಕ್ರಿಸ್ಮಸ್ ಬಹುಭಾಷಾ ಕವಿಗೋಷ್ಠಿಯು ಡಾಕ್ಟರ್ ಸುರೇಶ್ ನೆಗಳಗುಳಿಯವರ ಸಂಚಾಲಕತ್ವದಲ್ಲಿ ಪಿಂಗಾರ ರೇಮಂಡ್ ಡಿಕುನ್ನ ಸಾರಥ್ಯದಲ್ಲಿ ಕಥಾಬಿಂದು ಪಿವಿ ಪ್ರದೀಪ್ ಕುಮಾರ್ ಸಹಕಾರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಕೇಕ್ ಅನ್ನು ಮುಖ್ಯ ಅತಿಥಿಯಾದ ಮಂಗಳೂರಿನ ಅಭಿಮೋ ಟೆಕ್ನಾಲಜಿಯ ಮುಖ್ಯಸ್ಥ ಉಳ್ಳಾಲತ ನವೀನ್ ನಾಯಕ್ ಮತ್ತು ಪಿಂಗಾರ ಪತ್ರಿಕೆಯ ಮುಖ್ಯಸ್ಥ ರೇಮಂಡ್ ಡಿಕುನ್ನ ಅವರು ಕಥಾಬಿಂದು ಪ್ರಕಾಶನದ ಪಿವಿ ಪ್ರದೀಪ್ ಕುಮಾರ್ ಕವಿಗೋಷ್ಠಿಯ ಅಧ್ಯಕ್ಷ ವೆಂಕಟೇಶ್ ಗಟ್ಟಿ ಹಾಗೂ ಸಂಚಾಲಕ ಡಾಕ್ಟರ್ ಸುರೇಶ್ ನೆಗಳಗುಳಿ ಸಹಿತವಾಗಿ ಜಂಟಿಯಾಗಿ ಕತ್ತರಿಸಿದರು. ಆನಂತರ ನಡೆದ ಬಹುಭಾಷಾ ಕವಿಗೋಷ್ಠಿಯಲ್ಲಿ ದಾಖಲೆಯ 8 ಭಾಷೆಗಳ ಕವನಗಳು ವಾಚಿಸಲ್ಪಟ್ಟವು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು, ಲಕ್ಷ್ಮೀ ಬಿಎಸ್, ಹಿತೇಶ್ ಕುಮಾರ್ ನೀರ್ಚಾಲ್, ಮಂಜುಶ್ರೀ ನಲ್ಕಾ, ಡಾಕ್ಟರ್ ಸುರೇಶ್ ನೆಗಳಗುಳಿ ಮಂಗಳೂರು, ಗುರುರಾಜ್ ಎಂಆರ್, ರೇಖಾ ಸುದೇಶ್ ರಾವ್, ರೇಮಂಡ್ ಡಿಕುನ್ನ, ಜಯಾನಂದ್ ಪೆರಾಚೆ, ರಶ್ಮಿ ಸನಿಲ್, ದೀಪಾ ಪಾವಂಜೆ, ಚಂದನಾ ಕಾರ್ತಟ್ಟು, ಲಕ್ಷ್ಮೀ ಬಿಎನ್, ಸುಹಾನಾ ಸಮೀರ್, ಅರ್ಚನಾ ಕುಂಪಲ, ಪ್ರಕಾಶ್ ಪಡಿಯಾರ ಕುಂದಾಪುರ, ಸೌಮ್ಯ ಆರ್ ಶೆಟ್ಟಿ, ಜಯಲಕ್ಷ್ಮಿ, ಶರತ್ ಶೆಟ್ಟಿ ಕತ್ತರಿಗೋಡಿ, ನವ್ಯ ಪ್ರಸಾದ್ ನೆಲ್ಯಾಠಿ, ಶರಣ್ಯ ಬೆಳವಾಯಿ, ಅಶ್ವಿನಿ ಕಡ್ತಲ, ಮನ್ಸೂರು ಮುಲ್ಕಿ, ಶಾಂತಾ ಪುತ್ತೂರು, ಸೋಮಶೇಖರ್ ಹಿಪ್ಪರಗಿ, ಸಂತೋಷ್ ಟಿ, ಗಂಗಾಧರ್ ಗಾಂಧಿ, ರಾಣಿ ಪುಷ್ಪಲತಾ, ಕುಮುದ, ಪಿ ಅರ್ಬನ್ ಡಿಸೋಸಾ, ಗೀತಾ, ಲಕ್ಷ್ಮೇಶ್, ಅನುರಾಧ, ರಾಜೀವ್ ಸಹಿತ ಹಲವರು 8 ಭಾಷೆಯ ಕವನಗಳನ್ನು ವಾಚಿಸಿದರು. ಪಿವಿ ಪ್ರದೀಪ್ ಕುಮಾರ್ ಅವರ ಧನ್ಯವಾದ ಸಮರ್ಪಣೆಯೊಂದಿಗೆ ಕೊನೆಗೊಂಡ ಕಾರ್ಯಕ್ರಮದ ಪೂರ್ಣ ನಿರ್ವಹಣೆಯನ್ನ ವಿಶಿಷ್ಟ ರೀತಿಯಲ್ಲಿ ಡಾಕ್ಟರ್ ಸುರೇಶ್ ನೆಗಳಗುಳಿಯವರು ನಿರ್ವಹಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. Planet G, the mobile gallery, serving in the mobile industry for past 32 years. We deal with world-class brands like Samsung, Redmi, Realme, Oppo, Micromax, Vivo, Nokia, OnePlus and iPhone. Wide range of products with all accessories. We provide you the best EMI option on major credit cards. Buy any smartphone at Planet G and get assured gift. Visit today to your safest gadget gallery. Planet G, the mobile gallery, Kudroli Temple Road, Alake, Mangaluru.